ಎಲ್ಲರಿಗೂ ನಮಸ್ಕಾರ. ಜೂನ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಕೇಸಸ್ ಗಣನೀಯವಾಗಿ ಹೆಚ್ಚಾಗಿರೋದು ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಜೂನ್ ತಿಂಗಳಿಂದ ನಮ್ಮ ಜಿಲ್ಲೆಗೆ 3,500 ಜನ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಬಂದಿದ್ದಾರೆ. ಅವರಲ್ಲಿ ಸುಮಾರು 300 ಜನ ಇಲ್ಲಿ ತನಕ ಪಾಸಿಟಿವ್ ಟೆಸ್ಟ್ ಆಗಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗಿದೆ. ಹಲವಾರು ಜನ ಅದರಲ್ಲಿ ಗುಣಮುಖರಾಗಿ ಮನೆಗೆ ಹೋಮ್ ಕ್ವಾರಂಟೈನ್ಗೆ ಹೋಗಿದ್ದಾರೆ. ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅವರು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನು ಆಗಿದ್ದಾರೆ ಮತ್ತು ಕೆಲವು ರಾಜ್ಯದಿಂದ ಬಂದಿರೋ ಹೋಮ್ ಕ್ವಾರಂಟೈನ್ ಕೂಡ ಆಗಿದ್ದಾರೆ. ಮೂರನೇದಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಅನೇಕ ILI ಕೇಸ್ಗಳಲ್ಲೂ ಪಾಸಿಟಿವ್ ಆಗ್ತಿರೋ ನೋಡ್ತಿದ್ದೀವಿ. ILI ಕೇಸಸ್ ಅಂದರೆ ಇನ್ಫ್ಲುಯೆನ್ಸಾ ಲೈಕ್ ಇನ್ಫೆಕ್ಷನ್ ಏನಿರುತ್ತೆ, ಅಂದರೆ ಜ್ವರ ಇರ್ಬೋದು ಮತ್ತು ಕೆಮ್ಮು, ನೆಗಡಿ, ಇದೆಲ್ಲ ಸಿಂಪ್ಟಮ್ಸ್ ಇಟ್ಟುಕೊಂಡು ನಮ್ಮ ಫೀವರ್ ಕ್ಲಿನಿಕ್ಸಿಗೆ ಬಂದು ಯಾರು ತೋರಿಸಿದ್ದಾರೆ ಅವರನ್ನು ಟೆಸ್ಟ್ ಮಾಡಿದಾಗ ಕೂಡ ಕೋವಿಡ್-19 ಪಾಸಿಟಿವ್ ಆಗಿರೋ ಸುಮಾರು ಕೇಸಸ್ಸು ನಮಗೆ ಬಂದಿದೆ. ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಯಾರಾಗಿದೆ, ಈ ರೀತಿ ಕೇಸ್ಗಳು ಕೂಡ ಪಾಸಿಟಿವ್ ಆಗಿರೋದು ನಾವು ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೀವಿ. ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 576 ಪಾಸಿಟಿವ್ ಕೇಸಸ್ ರೆಕಾರ್ಡ್ ಆಗಿದ್ದು 150 ಆ್ಯಕ್ಟಿವ್ ಕೇಸಸ್ ಕೂಡ ಇವಾಗ ನಮ್ಮ ಜಿಲ್ಲೆಯಲ್ಲಿ ಇದೆ. ನಾನು ಈ ವಿಷಯ ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಯಾವಾಗ ಲಾಕ್ಡೌನ್ ಸಮಯ ಕಳೆದು ಈ ಅನ್ಲಾಕ್ ಪೀರಿಯಡ್ ಅಂತ ಏನು ಶುರು ಆಯಿತು, ಅದಾದಮೇಲೆ ನಾವು ಹಲವಾರು ಜನ ಕೋವಿಡ್ಡೇ ಹೊರಟು ಹೋಗಿದೆ ಅನ್ನೋ ರೀತಿ ಬಿಹೇವಿಯರ್ ತೋರಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈಗ ಮನೆಯಿಂದ ಹೊರಗೆ ಬರಬೇಕಾದ್ರೆ ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ಹೊರಗೆ ಬನ್ನಿ. ಬಂದಾಗಲೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು, ಮಾಸ್ಕ್ ಧರಿಸಬೇಕು. ಇದೆಲ್ಲ ಪ್ರತಿ ಬಾರಿ ಪ್ರತಿಯೊಂದು ಬುಲೆಟಿನ್ನಲ್ಲಿ ಯಾವಾಗಲೂ ಎಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಬಂದಿದ್ದೀವಿ. ಹಲವಾರು ಜನ ಫಾಲೋ ಮಾಡ್ತಿದ್ದೀರಾ, ಆದರೂ ಕೂಡ ಕೆಲವರು ಇದನ್ನು ಫಾಲೋ ಮಾಡದೇ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದೊಂದು ಕಾರಣ. ಎರಡನೇದೇನು ಅಂದರೆ, ಈಗ ಯಾರಿಗೆ ಹೋಮ್ ಕ್ವಾರಂಟೈನ್ ಅಂತ ನಾವು ಹೇಳಿದ್ದೀವಿ, ಅದು ಈಗ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಇರ್ಬೋದು, ಇಲ್ಲ ಬೇರೆ ರಾಜ್ಯದಿಂದ ಬಂದಿರೋರು ಇರ್ಬೋದು, ಇಲ್ಲ ನಮ್ಮಲ್ಲೇ ಪಾಸಿಟಿವ್ ಪೇಷಂಟ್ ಗುಣಮುಖರಾಗಿ ಮನೆಗೆ ಹೋದ್ಮೇಲೆ ಹೋಮ್ ಕ್ವಾರಂಟೈನ್ ಹೇಳಿರ್ತೀವಿ, ಇಲ್ಲ ಅವರ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗೆ ನಾವು ಹೋಮ್ ಕ್ವಾರಂಟೈನ್ ಹೇಳಿರ್ತೀವಿ. ಯಾರಿಗೆ ಹೋಮ್ ಕ್ವಾರಂಟೈನ್ ಹೇಳಿದ್ರು ಅದರ ಅರ್ಥ ಏನು ಅಂದರೆ ಅವರು ಮನೆಯಲ್ಲೇ ಇರಬೇಕು ಅಂತ. ಮನೆಯಲ್ಲೇ ಇರಬೇಕು ಅಂದ್ರೇನು, ಮನೆಯಲ್ಲೂ ಕೂಡ ಅವರು ಬೇರೆಯವ್ರ ಜೊತೆ ಅಂತರ ಕಾಪಾಡಿಕೊಂಡು ಇರಬೇಕು ಅಂತ. ಈ ಇನ್ಫೆಕ್ಷನ್ನು ಅತಿ ಬೇಗ ಹರಡೋದ್ರಿಂದ ಇದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಯಾರಿಗೆ ಈ ರೀತಿ ಹೋಮ್ ಕ್ವಾರಂಟೈನ್ ಅಂತ ಹೇಳಿರ್ತೀವಿ ಅವ್ರು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಮ್ಮ ವತಿಯಿಂದ ನಾವು ಪ್ರತಿಯೊಬ್ಬರು ಯಾರ್ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೋ ಅವರನ್ನು ಪ್ರತಿದಿನ ಬಂದು ಈ ಕ್ವಾರಂಟೈನ್ ವಾಚ್ ಆ್ಯಪಲ್ಲಿ ಕೂಡ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಅಕ್ಕಪಕ್ಕದ ಮನೆಯವರು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದಾದರೂ ಕೂಡ ಹಲವಾರು ಜನ ಹೋಮ್ ಕ್ವಾರಂಟೈನಲ್ಲಿ ಇರಬೇಕಾಗಿರೋರು ಹೊರಗಡೆ ಎಲ್ಲ ತಿರುಗಾಡಿರೋ, ಬ್ರೀಚ್ ಆಗಿರೋ ಗಮನ ಬಂದಾಗ ನಮಗೆ ಆ್ಯಕ್ಷನ್ ಕೂಡ ತೊಗೊಂಡಿದ್ದೀವಿ. ಈ ಹೋಮ್ ಕ್ವಾರಂಟೈನ್ ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾರಿಗೆ ಇನ್ಫೆಕ್ಷನ್ ಬಂದಿದ್ರೂ ಕೂಡ ಅವರ 14 ದಿನದಲ್ಲಿ ಅವರು ಕಂಪ್ಲೀಟ್ಲಿ ಗುಣಮುಖರಾಗಲಿ ಅನ್ನೋ ಒಂದೇ ಕಾರಣಕ್ಕೆ. ಆದ್ದರಿಂದ ಎಲ್ಲರೂ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ಕೋತೀನಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂಗೆ ಕಂಟೈನ್ಮೆಂಟ್ ಝೋನ್ಸ್ ಕೂಡ ಜಾಸ್ತಿ ಆಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 100 ಕಂಟೈನ್ಮೆಂಟ್ ಝೋನ್ಸ್ ಇದೆ. ಕಂಟೈನ್ಮೆಂಟ್ ಝೋನ್ ಅಂದರೆ ಆ ಮನೆ ಮತ್ತು ಸುತ್ತಮುತ್ತ ಏನು ನಾವು ಈ ಸೀಲ್ ಮಾಡಿರ್ತೀವಿ ಅವರು ಕೂಡ ಈ ಏನೇನು ಗೈಡ್ಲೈನ್ಸ್ ಇದೆ ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ಅದು ನಿಮ್ಮ ಒಳಿತಿಗೆ ಮತ್ತು ಸಮಾಜದ ಒಳಿತಿಗೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು. ಯಾರೇ ಕಂಟೈನ್ಮೆಂಟ್ ಝೋನ್ ಒಳಗಿರ್ತಿರೋ ಅವರೆಲ್ಲರೂ ನಿಮಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಏನೇನು ವಿಷಯಗಳನ್ನು ತಿಳಿಸಿರ್ತಿರೋ ಅದನ್ನು ದಯವಿಟ್ಟು ಫಾಲೋ ಮಾಡಬೇಕು ಅಂತಾನು ಕೂಡ ನಾನು ಕೋರ್ಕೋತೀನಿ. ನಾನು ಕೊನೆಯದಾಗಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಎಲ್ಲೂ ದಯವಿಟ್ಟು ಕ್ರೌಡಿಂಗ್ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳಿ ನೀವು. ಮತ್ತು ಯಾರೇ ಕೂಡ ಈಗ ಕ್ವಾರಂಟೈನ್ನ ಮೀರಿ ಹೊರಗೆ ಬಂದಿದ್ದಾರೋ ಅವ್ರ ಮೇಲೆ ಕಠಿಣ ಶಿಕ್ಷೆಯನ್ನು ನಾವು ಕೊಡಬೇಕಾಗುತ್ತೆ. ಈಗಾಗಲೇ 54 ಜನರ ಮೇಲೆ ನಾವು FIR ಹಾಕಿದ್ದೀವಿ. ಸೊ ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಆದರೆ ಜಾಸ್ತಿ ಪೀನಲ್ ಕ್ಲಾಸಸ್ನ ನಾವು ಇನ್ವೋಕ್ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದು ಪಬ್ಲಿಕ್ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾವೆಲ್ಲರ ಜೊತೆ ಒಗ್ಗೂಡಿ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಎಲ್ಲರ ಸಹಕಾರನ ನಾನು ಕೋರ್ತೀನಿ.